ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಪೆರ್ಲದಲ್ಲಿರುವ ಪುರಾತನ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ನವೀಕರಣಕ್ಕಾಗಿ ಗ್ರಾಮಸ್ಥರು ದೈವಜ್ಞರಿಂದ ಅಷ್ಟಮಂಗಲ ಪ್ರಶ್ನೆ ಇಟ್ಟ ಸಂದರ್ಭದಲ್ಲಿ ಡಿಸೆಂಬರ್ 16ರಂದು ದೇವಸ್ಥಾನದ ಕುರುಹು ಇದ್ದ ಪಕ್ಕದ ಮಣ್ಣಿನಡಿಯಲ್ಲಿ ಪುರಾತನ ಶಿವಲಿಂಗ ಒಂದು ಪತ್ತೆಯಾಗಿದೆ. ಈ ದೇವಸ್ಥಾನದಲ್ಲಿ ಇದೇ ಡಿಸೆಂಬರ್ 8 ಮತ್ತು 9ರಂದು ಹಾಗೂ 15 ಮತ್ತು 16ರಂದು ದೈವಜ್ಞರಾದ ನೆಲ್ಯಾಡಿ ಶ್ರೀಧರ ಗೋರೆಯವರ ನೇತೃತ್ವದಲ್ಲಿ ಅಷ್ಟಮಂಗಲ ಪ್ರಶ್ನೆ ನಡೆದಿತ್ತು. ಈ ವೇಳೆ ಪರಿಸರದಲ್ಲಿ ಶಿವನ ಸಾನ್ನಿಧ್ಯವಿದೆ ಎಂಬುದಾಗಿ ಗೋಚರಿಸುತ್ತದೆ ಎಂದು ತಿಳಿಸಿದರು. ಅಂತೆಯೇ ಅವರು ತಿಳಿಸಿದ ಜಾಗದಲ್ಲಿ ಅಗೆದಾಗ ಮಣ್ಣಿನಡಿಯಲ್ಲಿ ಪುರಾತನ ಶಿವಲಿಂಗ ಪತ್ತೆಯಾಗಿದೆ. ದೇಗುಲದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ನಡೆಯುತ್ತಿದ್ದು, ಉಜಿರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮೊಕ್ತೇಸರ ಹಾಗೂ ಕಾರ್ಯದರ್ಶಿ ಕೃಷ್ಣ ಒಪ್ಪಂತಾಯ ಅವರನ್ನು ಒಳಗೊಂಡ ಸಮಿತಿಯನ್ನು ರಚಿಸಲಾಗಿದೆ. ಅಷ್ಟಮಂಗಲ ಪ್ರಶ್ನೆ ಸಂದರ್ಭದಲ್ಲಿ ಶ್ರೀಧರ ಗೋರೆ ಅವರ ಜೊತೆಗೆ ಮಂಗಳೂರು ಮಂಗಳದೇವಿ ದೇವಸ್ಥಾನದ ಅರ್ಚಕ ಗಣೇಶ್ ಐತಾಳ, ಶ್ರೀನಿಧಿ ಮುಚ್ಚಿನ್ನಾಯ ಕಾರಿಂಜ, ಅರ್ಚಕ ಅನಂತ ಇರ್ವರ್ತ್ರಾಯ ಅವರು ಸಹಕರಿಸಿದರು. ಉಜಿರೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಶ್ರೀಧರ್ ಪೂಜಾರಿ, ಸ್ಥಳೀಯರಾದ ರಾಮಣ್ಣ ನಾಯ್ಕ್, ಪಿಬಿ ಬೂಚನಾಯ್ಕ, ದಾಮೋದರ, ಪ್ರವೀಣ್ ಕುಮಾರ್ ಮತ್ತು ಇತರರು ಉಪಸ್ಥಿತರಿದ್ದರು. ಸಂಕ್ರಮಣ ದಿವಸ ಇವತ್ತು ಬೆಳಿಗ್ಗೆ ಪ್ರಶ್ನೆ ಪ್ರಾರಂಭ ಮಾಡುವಾಗ ಅವರು ಒಂದು ಎಲ್ಲ ಪ್ರಶ್ನೆಯ ವಿಮರ್ಶೆಯನ್ನು ಮಾಡ್ತಾ ಬರುವಾಗ ಇಂಥ ಕಡೆ ಒಂದು ದೇವಸ್ಥಾನದ ಬಲಭಾಗ ಎಡಭಾಗದಲ್ಲಿ ಶಿವಲಿಂಗ ಇದೆ ಅಂತ ಹೇಳಿದರು. ಹೇಳಿ ವಿಮರ್ಶೆ ಮಾಡ್ತಾ ಇರುವಾಗಲೇ ಅವರು ಹೇಳಿದರು ಅದನ್ನು ಅಗಿರಿಯಲ್ಲಿ ಇದೆ ಅಂತೇಳಿ. ನಮ್ಮ ಅಲ್ಲಿಯ ಕಾರ್ಯಕರ್ತರು, ಅಲ್ಲಿಯ ಊರಿನ ಜನರೆಲ್ಲ ಸೇರಿ ಅದನ್ನು ಅಗಿಯುವಾಗ ಅಲ್ಲಿ ಶಿವಲಿಂಗ ಸಿಕ್ಕಿದೆ. ಹಾಗಾಗಿ ಇವತ್ತು ಮಾಧ್ಯಮದವರು ಮತ್ತು ಎಲ್ಲ ಊರಿನ ಜನರು ಬಂದು ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಮತ್ತು ಆ ದೇವಸ್ಥಾನಕ್ಕೆ ಸರಿಸುಮಾರು 1400 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಯಾರು ನೋಡಿದವರೆಲ್ಲ ಅಥವಾ ಅಲ್ಲಿ ನಡೆದಂಥ ಘಟನೆಯನ್ನು ಯಾರು ಕಣ್ಣಾರೆ ಕಂಡಿದ್ದಿಲ್ಲ. ಅಲ್ಲಿ ತುಂಬ ಪೊದೆಗಳು ತುಂಬಿ ಮರದ ಮಧ್ಯೆ ಇರುವಂಥದ್ದು. ಇವತ್ತು ನಾವು ದೈವಜ್ಞರ ಈ ಮೊರೆ ಹೋದಾಗ ಅವರು ಬಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಇಂಥ ಎಲ್ಲ ಏನೇನು ಅಲ್ಲಿ ಇತ್ತು, ಏನೇ ಇದೆ ಅಂತೇಳಿ ಎಲ್ಲ ಹೇಳುವಂಥದ್ದನ್ನು ಅವರು ವಿಮರ್ಶೆ ಮಾಡಿ ಹೇಳಿದ್ದಾರೆ. ಅಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಮತ್ತು ಅದರಲ್ಲಿ ಇವತ್ತು ಸಿಕ್ಕಿದಂಥ ಒಂದು ಶಿವಲಿಂಗ ಮತ್ತು ಅಲ್ಲಿ ಇರುವಂಥ ದೈವ ಮತ್ತು ನಾಗ ದೇವರ ಬಣ ಕೂಡ ಇದೆ. ಸರಿಸುಮಾರು 1,500 ವರ್ಷಗಳ ಹಿಂದಿನದ್ದೇ ದೇವಸ್ಥಾನ ಅಂತೇಳಿ ಅದು ಕಂಡು ಬಂದದ್ದು ಇವತ್ತಿನ ನಮ್ಮ ಈ ಘಟನೆ.